ಮಂಗಳೂರಿನಲ್ಲಿ ಚೀನಾದ ಲೆಬನಾನ್ ಹಡಗು ಮುಳುಗಡೆ ವಿಚಾರ ಉಳ್ಳಾಲ ಕಡಲ ತೀರದಲ್ಲಿ ಕೋಸ್ಟ್ ಗಾರ್ಡ್ ಟೀಮ್ನಿಂದ ಅಣುಕು ಪ್ರದರ್ಶನ ನಡೆಯಿತು. ಅಣುಕು ಪ್ರದರ್ಶನದ ಜೊತೆಗೆ ಸಿಬ್ಬಂದಿಗೆ ತರಬೇತಿ ಮತ್ತು ಪ್ರಾತ್ಯಕ್ಷಿಕೆ ನಡೆದಿದೆ. ಹಡಗಿನಿಂದ ತೈಲ ಸೋರಿಕೆಯಾದರೆ ವಿಪತ್ತು ಪರಿಸ್ಥಿತಿ ನಿಯಂತ್ರಿಸಲು ಸನ್ನದ್ಧವಾಗಿರುವ ತಂಡ ಸಮುದ್ರದ ನೀರಿನಲ್ಲಿ ತೈಲದ ಅಂಶ ಪತ್ತೆಯಾದರೆ ಅಲರ್ಟ್ ಇರಲು ಸೂಚನೆ ಮಾಡುವಂಥ ರೀತಿಯಲ್ಲಿ ಅಣುಕು ಪ್ರದರ್ಶನ ನಡೆಯಿತು. ಸಮುದ್ರ ತೀರದ ಮರಳು ಮತ್ತು ನೀರಿನಲ್ಲಿ ತೈಲದ ಅಂಶ ಪತ್ತೆಯಾಗುವಂಥದ್ದು ಪ್ರಾತ್ಯಕ್ಷಿಕೆಯಲ್ಲಿ ತೋರಿ ಬಂದಿದೆ. ಹಡಗಿನಲ್ಲಿ ಬರೋಬ್ಬರಿ 220 ಮೆಟ್ರಿಕ್ ಟನ್ ತೈಲ ಸೋರಿಕೆ ಆಗುವಂತಹ ಆತಂಕ ಎದುರಾಗುತ್ತೆ. ಮಂಗಳೂರಿನ ಉಚ್ಚಿಲ ಬಟ್ಟವಾಡಿ ಕಡಲ ತೀರದಲ್ಲಿ ಮುಳುಗಡೆಯಾದ ಹಡಗು ಜೂನ್ 23ರಂದು ಮುಳುಗಡೆಯಾಗಿತ್ತು. ಸಿರಿಯಾ ದೇಶದ ಎಂಬಿ ಪ್ರಿನ್ಸೆಸ್ ಮಿರಲ್ ವ್ಯಾಪಾರಿ ಹಡಗು ಚೀನಾದಿಂದ ಲೆಬನಾನಿಗೆ 8,000 ಟನ್ ಸ್ಟೀಲ್ ಕಾಯಿನ್ ಸಾಗಿಸುತ್ತಿದ್ದ ಹಡಗು ತಾಂತ್ರಿಕ ಕಾರಣದಿಂದ ಮಂಗಳೂರು ಸಮುದ್ರದಲ್ಲಿ ಹಡಗು ಮುಳುಗಡೆಯಾಗುವಂತಹ ಸನ್ನಿವೇಶ ಎದುರಾಗುತ್ತೆ. ಹಡಗಿನಲ್ಲಿ ತೈಲ ಸೋರಿಕೆಯಾದರೆ ಮತ್ಸ್ಯ ಸಂಕುಲ ನಾಶ ಆಗುತ್ತೆ, ಮೀನುಗಾರರಿಗೆ ಆಘಾತ ಆಗುತ್ತೆ. ತೈಲ ಸೋರಿಕೆ ಆತಂಕದ ಹಿನ್ನೆಲೆಯಲ್ಲಿ ಕೋಸ್ಟ್ ಗಾರ್ಡ್ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅಲರ್ಟ್ ಅನ್ನು ಘೋಷಿಸುತ್ತೆ. ಈ ರೀತಿಯಾದಂಥ ಅಣುಕು ಪ್ರದರ್ಶನವನ್ನು ನಡೆಸಲಾಯಿತು.